ಜಿಂದಾಬಾದ್ JCTU ಜಿಂದಾಬಾದ್ CITU ಜಿಂದಾಬಾದ್ CITU ಜಿಂದಾಬಾದ್ ರೈತ ಸಂಘ ಜಮೀನ್ದಾರೆ ಆ ಭೂಮಿನ ಆಯ್ದು ಕೊಟ್ಟೆ ಬಣ್ಣ ವಿಶ್ವಾಸ ಇದ್ದವರ ಇನಿ ಆಹಾರದ ಕೊರತೆ ಆದಾಗ ನಮ್ಮ ದೇಶದ ರೈತ ಸಂಘಗಳು ಕಾವಡು ಈ ಉಲ್ಲುವವನೇ ಹೊಲದಡೆ ಹಾವಡು ಪಡ್ಪರಿತಿರು ಹೋರಾಟ ಮತ್ತಿನ ಪರವಾದ ನಮ್ಮ ದೇಶಡು ಭೂ ಸುಧಾರಣೆ ಬತ್ತನು 1974ನೇ ವಿಷಯವಿಡೆ ನಮ್ಮ ಕರ್ನಾಟಕ ರಾಜ್ಯದ ಈ ಭೂ ಸುಧಾರಣೆ ಬತ್ತನು ಬಂದರು. ಭೂ ಸುಧಾರಣೆ ನಮ್ಮ ದೇಶಡು ಮಾತಾ ರಾಜ್ಯಗಳ ಬೈದ್ರ ಮಾತಾ ಜಿಲ್ಲೆಗಳ ಬೈದ್ರ ಪಡ್ಪ ರೀತಿಯ ಇಜ್ಜಿ ನಮ್ಮ ದೇಶದ ಕೇರಳ EMS ಸರ್ಕಾರ ಒಪ್ಪನಾಗ EMS ಈ ಭೂ ಸುಧಾರಣೆ ಕೊಂಡು ಬರ್ತಾರೆ. ಅಂಚನೆ ಪಶ್ಚಿಮ ಬಂಗಾಳ ಅಂಚನೆ ತ್ರಿಪುರಡು ಭೂ ಸುಧಾರಣೆ ಬರ್ತದೆ. ನಮ್ಮ ರಾಜ್ಯಗಳ ದಕ್ಷಿಣ ಕನ್ನಡ ಮಂಗಳೂರು ಕೊಡಗು ಕೋಲಾರ ಕೆಲವೇ ರಾಜ್ಯಗಳು ಸಮರ್ಪಕವಾದ ಭೂ ಸುಧಾರಣೆ ಆಂಡಲ ಇನಿ ಆ ಭೂ ಸುಧಾರಣೆ ಒಂದು ನಿಯಮ ಇತ್ತು ಸರ್ಕಾರ ಮಲ್ಪನಾಗ ಇನಿ ಜಮೀನ್ದಾರನ ಕೈದು ರೈತೆ ಭೂಮಿನ ತೆತ್ತೊಂಡಿರ್ದು ಬಕ್ಕ ರೈತನ ಕೈಗೆ ಕೊಂದಿರ್ದು ಬಕ್ಕ ಜಮೀನ್ದಾರಗ ಭೂಮಿದ ಪರಿಹಾರ ಕೊಂದಿರ್ದು ಬಕ್ಕ ಪಿರ ದಾದಾಲ ಕಾರಣ ಅಂತೋಡು ಪಿರ ಈ ಭೂಮಿ ಜಮೀನ್ದಾರನ ಕೈಗೆ ಪೋಯರ ಬಲ್ಲಿ ಭೂಮಾಲಕರ ಕೈಗೆ ಪೋಯರ ಬಲ್ಲಿ ಪಿರ ಭೂಮಾಲಕ್ಕೆ ಸೃಷ್ಟಿಯಾರ ಬಲ್ಲಿ ಪಣ್ಬರಿತ್ರ ಇಟ್ಟು ಕಾನೂನು ಇತ್ತು ಏರಿ ರೈತಡ ಭೂಮಿ ಉಂಡ 2 ಎಕರೆ 5 ಎಕರೆ 10 ಎಕರೆ 4 ಎಕರೆ ಉಂಡ ಆಯ ದಾದಾಲ ಕಾರಣ ಅಂತೋಡು ಆ ಭೂಮಿನ ಮಾರುವೆ ನಾಡ ಬೊಕ್ಕೊಂಜಿ ರೈತೆ ಆಗ ವರ್ಷೋಡು 2 ಲಕ್ಷದ ರೂಪಾಯಿ ಆದಾಯ ಇತ್ತನ್ನ ಮಾತ್ರ ಆ ರೈತಗೆ ಈ ಭೂಮಿನ ಮಾರಡು ಆ ರೈತನೇ ಈ ಭೂಮಿ ದೆತ್ತೋಡು ಪಂಪುನ ನಿಯಮ ಇತ್ತು. ಒಂದು ದಾಯಂದ ಪಂಡ ಪಿರ ಜಮೀನ್ದಾರನ ಕೈಗೆ ಈ ಭೂಮಿ ಪೋಯರ ಬಲ್ಲಿ ಮಾಡ್ತಾರೆ. ಪಿರ ಕೃಷಿ ಕಾರ್ಮಿಕರಿಗೆ ಸರ್ಕಾರಿ ಬೆತೆ ಜಾಗೆಡು ಅಕ್ಲ ಇಲ್ಲು ಕಟ್ಟುವ ಜಾಗೆ ಅಂಚನೆ ಅಕ್ಲಿಗೆ ಆಯ್ಕೆ ಆರ್ಥಿಕ ಸಹಾಯ ಬಕ್ ಅಂಚನೆ ರೀತಿ ಏನು ಸರ್ಕಾರಿ ಜಾಗೆಡು ಬಂತು ಉಳ್ಳಣ ಆಯಾಗ ಇನ್ನು ಸಕ್ರಮ ಮಲ್ಪಣಂಚನದು ಕೊಂಬರಡು ಪಂಪ ರೀತಿ ಇತ್ತು ಬಕ್ಕ ಇನ್ನು ನಮ್ಮ ಈ ಒಂದು ಭೂ ಸುಧಾರಣೆದ ತಿದ್ದುಪಡಿ ಕೊಂಡು ಬರ್ತಿದ್ದವರ ಇನಿ ನಮ್ಮ ರಾಜ್ಯದ ದೇಶದ ಏರೇ ಕಾರ್ಪೊರೇಟ್ ಕಂಪನಿ ದಕ್ಕಲು ಶ್ರೀಮಂತರು ದುಡ್ಡು ದಕ್ಕಲು ಬರ್ತದೆ ಈ ರೈತರ ಭೂಮಿನ ದೆತ್ತೊರಳಿ ಆಯೆ ಕೃಷಿಕನೇ ಅವಡದಿಜ್ಜಿ ಆಯೆ ರೈತನೇ ಅವಡದಿಜ್ಜಿ ಏರ್ಲಾ ಕಾರ್ಪೊರೇಟ್ ಕಂಪನಿದೆ ಬಹುರಾಷ್ಟ್ರ ಕಂಪನಿದೆ ದೆತ್ತೊರಳಿ ಪಂಪ ರೀತಿಡು ಇನಿ ಕಾನೂನಿಗೆ ತಿದ್ದುಪಡಿ ಬರ್ತಿದ್ದವರ ಇನಿ ಏರೇ ಶ್ರೀಮಂತೆ ಬರ್ತದೆ ಈ ಭೂಮಿನ ದೆತ್ತೊಂದು ನೇಕು ದುಂಬುಲ ಎಗ್ರಿಮೆಂಟ್ ಮುಖಾಂತರ ಬೇತೆ ಮುಖಾಂತರ 1000 ಕಟ್ಲೆ ಭೂಮಿ ನಿದ್ದೆತ್ತು ಉಳ್ಳೇರು ಶ್ರೀಮಂತರು ಆಂಡ್ ಅಕ್ಕಲ ಪುದ್ದಾಡು ಕೃಷಿ ಭೂಮಿ ದಾಖಲೆ ಅವನಿದ್ದವರ ರಿಜಿಸ್ಟರ್ ಅವನಿಡ RTC ಅವನಿದ್ದವರ ಇನ್ನು ಈ ಕಾನೂನು ಅಕ್ಕಲ ಪರವಾದ ಕೊಂಡು ಬರ್ತದೆ. ಇನ್ನು ರೈತರ ಕೈದು ಪಿರ ಶ್ರೀಮಂತರು ಭೂಮಿದು ಒಂದು ಪಿರ ಜಮೀನ್ದಾರರ ಕುಲಾದು ಈ ರೈತೆ ಎಲ್ಲೇ ಅಯಳ ಭೂಮಿಡೆ ಒಂಜಿ ಕೂಲಿ ಕಾರ್ಮಿಕ ಅದು ಕೆಲಸ ಮಾಡ್ಕೊಂಡ ಒಂಜಿ ತಿದ್ದುಪಡಿನ ಈ ಸರ್ಕಾರ ಕೊಂಡು ಬರ್ತದೆ. ಮತ್ತೊಂದು ಮೇಟ್ ಕರೆಂಟಿನ ಖಾಸಗೀಕರಣ ಮಲ್ಪಡು 2003 ವಿಷಯ ಇತ್ತಿರಂಚಿನ ಆ ಕರೆಂಟ್ ದಂಧೆಗೆ ತಿದ್ದುಪಡಿ ಕೊಂಡು ಬರ್ತದೆ. ಐನ್ ಎಸ್ಕಾಮ್ ಬೆಸ್ಕಾಮ್ ಪಂಪ ರೀತಿ ಬೇತೆ ರೀತಿ ಮಲ್ತದೆ. ಇನಿ ಐನ್ ಸಂಪೂರ್ಣವಾದ ಖಾಸಗಿ ಕೊರ್ಪಡಂಚಿನ ಒಂಜಿ ಹುಣ್ಣರ ಈ ದೇಶ ನಡತೊಂದುಂಟು. ಅವು ಇನ್ನು ರೈತರಿಗೆ ಕೃಷಿ ಉತ್ಪತ್ತಿ ಮಲ್ಪೆರೆ ಫ್ರೀ ಕರೆಂಟ್ ಪಂಪ್ ಸೆಟ್ ಅಕ್ಕಲ 10 HP ಮುಟ್ಟ ಕರೆಂಟ್ ಪಂಪ್ಗೂ ಅಕ್ಕಲು ಫ್ರೀ ಅಕ್ಲಿಗೆ ಕರೆಂಟ್ ವ್ಯವಸ್ಥೆ ಇತ್ತು. ಅಂಚನೆ ಕುಟೀರ ಜ್ಯೋತಿ ಭಾಗ್ಯ ಜ್ಯೋತಿ ಅಕ್ಕಲಿಲ್ಲ ಫ್ರೀ ಆದ ಧರ್ಮಾರ್ಥವಾದ ಕರೆಂಟ್ ವ್ಯವಸ್ಥೆ ಇತ್ತು. ಐಕ್ಲ ಇನಿ ತಿದ್ದುಪಡಿ ಕೊಂಡು ಬರ್ತದೆ. ಅವೆಲ್ಲ ಖಾಸಗೀಕರಣ ಮಾಡ್ತದೆ. ಇನ್ನು ರೈತರು ಅಕ್ಕಲ ಬೆಲೆ ಪಡೋಂಥ ಕೃಷಿಗೆ ಪಂಪದ ನೀರಿನ ಉಪಯೋಗ ಮಾಡ್ತಾರೆ. ಐಕ್ಲ ಬಿಲ್ಲು ಪಡೋಂಥ ವ್ಯವಸ್ಥೆ ಮಾಡ್ತಂದು ಬಂದು ಬುಕ್ಕೊಂಜಿ ಮೇಟ್ APMCಗೆಲ್ಲ ತಿದ್ದುಪಡಿ ಕೊಂಡು ಬರ್ತದೆ. ಅವೆಲ್ಲ ಇನಿ ಖಾಸಗೀಕರಣ ಮಾಡ್ತದೆ. ರೈತರು ಬುಲಪೈಡಂಚಿನ ಫಸಲು ಅಕ್ಕಲ ಹಂಚಿನ ಉಂಡ ವಸ್ತು ಐಲ್ನ ಕಮ್ಮಿ ಕ್ರಾಡ್ ತೊಂದಂಚಿನ ವ್ಯವಸ್ಥೆ ಗ್ರಾಹಕರಿಗೆ ಹೆಚ್ಚ ಕ್ರಾಡ್ ಬಾರುವಂಚಿನ ವ್ಯವಸ್ಥೆ ಎಲ್ಲ ಐಟ್ಲ ಗಡಪೆರ ಉಂಡು. ಈ ತಿದ್ದುಪಡಿ ಇಲ್ಲ ಒಟ್ಟಾರೆ ಅದು ರೈತರಿಗೆ ಕೃಷಿ ಕಾರ್ಮಿಕರಿಗೆ ಜನಸಾಮಾನ್ಯರಿಗೆ ವಂಚನೆ ವ್ಯವಸ್ಥೆ ಮಾಡ್ತಂದಿಲ್ಲ. ಬೇಕಂದ್ರೆ ಪಾತ್ರ ಪಂಡೇರು ನಮ್ಮ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಡು ಈ ಜಿಲ್ಲೆದ MP ಆದಿತ್ಯಂಚಿನ ಆರಂಭಡು ಶ್ರೀನಿವಾಸ್ ಮಲ್ಲೇರು ಈ ಒಂದು ಜಿಲ್ಲೆದ ಅಭಿವೃದ್ಧಿಗೆ ಭಾರಿ ಗಾಢವಾದ ಚಿಂತನೆ ಮಲ್ತಾಯ್ಕೆ ಜಾರಿ ಮಲ್ತನಂಚಿನ ಈ ರಾಷ್ಟ್ರೀಯ ಹೆದ್ದಾರಿ ಆರ್ಬರ್ ಅಂಚನೆ ಸುರತ್ಕಲ್ದ ಇಂಜಿನಿಯರಿಂಗ್ ಕಾಲೇಜಿ ನಮ್ಮ ವಿಮಾನ ನಿಲ್ದಾಣ ಇನ್ನು ಆ ವಿಮಾನ ನಿಲ್ದಾಣ ಖಾಸಗೀಕರಣ ಮಲ್ತದೆ.
ಇನ್ನು ಅವೆಲ್ಲ ಅದಾನಿ ಕೋರ್ಪೊರೇಟ್ ವ್ಯವಸ್ಥೆ ಒಟ್ಟಾರೆ ನಮ್ಮ ದೇಶದ ಕಾರ್ಮಿಕರನ್ನ, ರೈತರನ್ನ, ದಲಿತರನ್ನ, ಜನಸಾಮಾನ್ಯರನ್ನ, ಬಡವರನ್ನ ಓಟದ ತಂದು ನಿಖಿಲ ಪರವಾದ ಕೆಲಸ ಮಲ್ಪದ ಪಂಪರೀತಿದೆ ಪಂಡಿನ ನಮ್ಮ ರಾಜ್ಯ ಕೇಂದ್ರ ಸರ್ಕಾರ ಇನಿ ಅಕ್ಲಿನ ಕಡೆಗಣಿಸಿದು ಅಕ್ಲಿನ ದಿಕ್ಕು ಇಜ್ಜಾದ ಮಲ್ಪಡಿತಿಡು ಕಾರ್ಪೊರೇಟ್ ಕಂಪನಿ ಶ್ರೀಮಂತರಿನ ಅದಾನಿ ಅಂಬಾನಿ ರಕ್ಷಣೆ ಮಲ್ಪಡಂಚಿನ ಅಕ್ಕಲ ಬಂಡವಾಳ ವೆಚ್ಚ ಮಲ್ಪಡಂಚಿನ ವ್ಯವಸ್ಥೆ ನಮ್ಮ ರಾಜ್ಯ ಕೇಂದ್ರ ಸರ್ಕಾರ ಮಲ್ತೊಂದು ಬಂದು ಬೊಕ್ಕಂಜಿ ಬೈಟ್ ಉದ್ಯೋಗ ಹೆಚ್ಚು ಮಲ್ಪ ಪಂಪರೀತಿದೆ ಪಂಡಿದೆ ವರ್ಷಗೂ 2 ಕೋಟಿ ಲೆಕ್ಕ 10 ವರ್ಷಡು 5 ವರ್ಷಡು 10 ಕೋಟಿ ಉದ್ಯೋಗ ಸೃಷ್ಟಿ ಮಲ್ಪ ಅಂದು ಪಂಡೇರ ಆರಂಭಡು ಇನ್ನು ಅಕ್ಕಲ ಲೆಕ್ಕಾಚಾರ ಪ್ರಕಾರನೇ ನಮ್ಮ ದೇಶದ ಇತ್ತಿನ 2.5 ಕೋಟಿ ಉದ್ಯೋಗ ನಷ್ಟ ಆಗ್ತದೆ ಬೊಕ್ಕಂಜಿ ಬೈಟ್ ನಮ್ಮ ಖಾಸಗಿ ಸಾರ್ವಜನಿಕ ಹೆಚ್ಚಿನ ವ್ಯವಸ್ಥೆ ಅವು BSNL ಆದಪ್ಪು ರೈಲ್ವೆ ಆದಪ್ಪು ಬ್ಯಾಂಕ್ ಆದಪ್ಪು ಅತ್ತಂಡ ನಮ್ಮ ಬೇತೆ ರೀತಿದ ಇನ್ಶೂರೆನ್ಸ್ ಕಂಪನಿ ನಮ್ಮ ದೇಶದ ಒಂಜಿ ನಮ್ಮ ಪನ್ಪತ್ತೆ ಕಲ್ಪವೃಕ್ಷ ಅಂತ ಕಲ್ಪವೃಕ್ಷ ಬಂಡ ನಂಗೆ ಕೇಂದ್ರ ವಸ್ತುನ ಕೊರ್ಪುಡ ಅಂಚಿನ ನಮ್ಮ ದೇಶದ ಇಡೀ ಅಭಿವೃದ್ಧಿಗೆ ಕೊರ್ಪುಡಂಚಿನ ಮಲ್ಲ ರೀತಿ ಸಹಾಯ ಮಲ್ಪುಡಂತ ಅಂಚಿನ ಇನ್ಶೂರೆನ್ಸ್ ಕಂಪನಿ LIC ನೇನಲ್ಲ ಇನ್ನು ಖಾಸಗೀಕರಣ ಕೊರ್ಪುಡಂಚಿನ ಉಣ್ಣರ ಮಲ್ತೊಂದುಲ್ಲೇರು ಬುಕ್ಕೊಂಜಿ ಮೇಟ್ ಇತ್ತಿನ ಉದ್ಯೋಗ ಕಮ್ಮಿ ಮಲ್ತೊಂದುಲ್ಲೇರು ನಮ್ಮದೇ ಜಿಲ್ಲೆಡೆ ಆಯ್ನಂಚಿನ ಕೆಲವು ಬ್ಯಾಂಕ್ ಅವು ಸಿಂಡಿಕೇಟ್ ಬ್ಯಾಂಕ್ ಆದಪ್ಪು ವಿಜಯ ಬ್ಯಾಂಕ್ ಆದಪ್ಪು ಕಾರ್ಪೊರೇಷನ್ ಬ್ಯಾಂಕ್ ಆದಪ್ಪು ಕೆನರಾ ಬ್ಯಾಂಕ್ ಆದಪ್ಪು ಈ ಬ್ಯಾಂಕ್ನ 25 ಅಂಚಿನ ರಾಷ್ಟ್ರೀಕೃತ ಬ್ಯಾಂಕ್ನ ಇನ್ನು 16 ಬ್ಯಾಂಕ್ ಮಲ್ತದು ಒಂದೊಂದೇ ಲಾಭದಾಯಕ ಬ್ಯಾಂಕ್ನ ಲಾಭಜ್ಜನ ಬ್ಯಾಂಕ್ನ ಗುಜರಾತದ ಬೆತಕೋಡಿದ ಲಾಭಜ್ಜನ ಬ್ಯಾಂಕ್ನ ವಿಲೀನ ಮಲ್ತದು ಇನ್ನು ಆ ಬ್ಯಾಂಕ್ದ ವ್ಯವಸ್ಥೆ ಎಲ್ಲ ಈ ರೀತಿ ಮಲ್ತೊಂದಿಲ್ಲ ಖಾಸಗೀಕರಣ ಮಲ್ತೊಂದಿಲ್ಲೇರಿ ಖಾಸಗಿ ದಕ್ಕಲೆ ಕೊರೊಂದಿಲ್ಲೇರಿ ಇಡೀ ನಮ್ಮ ರಾಜ್ಯದ ನಮ್ಮ ಜಿಲ್ಲೆದ ನಮ್ಮ ಗ್ರಾಮಡು ಮಾತಾ ಮೇಟ್ಲ ಕರೆಂಟ್ ಕಂಬ ವಯರ್ ಏರ್ಯಾರನ್ನ ರೈತರನ್ನ ಕಾರ್ಮಿಕರನ್ನ ಭೂಮಿದ ಬಿತ್ತು ಪೋತುಡು ಪಾಲಿತ ಸರ್ಕಾರ ನಮ್ಮ ಸರ್ಕಾರದ ವತಿಯಿಂದ ಗತದಿಂದ ಕೊಡ್ತಿರೋ ದಯನ್ನು ಪಂಡ ನಮ್ಮ ಸರ್ಕಾರ ವ್ಯವಸ್ಥೆನೇ ಖಾಸಗೀಕರಣದಕ್ಕೆ ಕೊರ್ತು ಇನ್ನು ನಮ್ಮ ಉದ್ದೇಶಡು ಕೊಡ್ತನ ಐಕ್ಯ ವಿರುದ್ಧವಾಯಿನ ಐಕ್ಯ ದ್ರೋಹವಾಯಿನ ಅಂಚಿನ ವ್ಯವಸ್ಥೆನೇ ಈ ಸರ್ಕಾರ ಬಲ್ತೊಂದು ಬಂದು ಬೊಕ್ಕಂಜಿ ಮೇಟ್ ನಮ್ಮ ದೇಶಕ್ಕೂ ಇಡೀ ಜಗತ್ತಿಗೆ ಬರ್ತದೆ ಮಹಾಮಾರಿ ಸಾಂಕ್ರಾಮಿಕ ಕೊರೋನಾ ರೋಗ ಕಾರಣ ಮಾರ್ಚ್ 22 ತಾರೀಕು ನಮ್ಮ ದೇಶದ ಪ್ರಧಾನಮಂತ್ರಿಗಳು ದಿಢೀರನೆ ಅದು ಲಾಕ್ಡೌನ್ ಮಲ್ತೇರು ನಿಖಿಲ ರಕ್ಷಣೆ ನಿಖಿಲ್ ಮಲ್ಪಡು ನಿಖಿಲ ಆರೋಗ್ಯ ನಿಖಿಲ್ ಕಾಪಾಡೋಡು ನಿಖಿಲ್ ಏರ್ಲ ಪಿದೈ ಪೈರ ಬಲ್ಲಿ ಬೇಲೆ ಇಜ್ಜಿ ಬಸ್ಸು ಇಜ್ಜಿ ರೈಲ್ ಇಜ್ಜಿ ವಿಮಾನ ಇಜ್ಜಿ ಕಾರ್ಖಾನೆ ಇಜ್ಜಿ ಫ್ಯಾಕ್ಟ್ರಿ ಇಜ್ಜಿ ಹೋಟೆಲ್ ಇಜ್ಜಿ ಅಂಗಡಿ ಇಜ್ಜಿ ಮಾತ ಬಂದು ನಿಖಿಲ್ ರಕ್ಷಣೆ ಮಲ್ಪಡು ಅಂತ ಬರೀತೀವಿ ತಿಂಗಳು ಕಟ್ಲೆ ನಮ್ಮ ಎಕಡೆ ಪಾತ್ರ ಪಂಡೇರು ನಮ್ಮ ದೇಶದ ನಮ್ಮ ರಾಜ್ಯದ ನಮ್ಮ ಜಿಲ್ಲೆದ ನಮ್ಮ ಮುಲ್ತ ಇವತ್ತು ಕಾರ್ಮಿಕರು ಹೋಟೆಲ್ ಕೆಲಸ ಮಾಡ್ಬಿಡಕ್ಕಲು ಅತನ ಅಂಗಡಿ ಕೆಲಸ ಮಾಡ್ಬಿಡಕ್ಕಲು ಬೀದಿ ಬದಿ ವ್ಯಾಪಾರಸ್ಥರು ಸಾಮೇಣದಕ್ಕಲು ಮೈಕ ಸೆಟ್ದಕ್ಕಲು ಸ್ಟುಡಿಯೋದಕ್ಕಲು ಟೈಲರ್ನಕ್ಕಲು ಗೇರೇಜಿನ ಕೆಲಸ ಮಾಡ್ಬಿಡ ಪಿಟ್ಟರ್ನಕ್ಕಲು ಬಿಸಿ ಊಟದಕ್ಕಲು ಅಂಗನವಾಡಿ ಕೆಲಸ ಮಾಡ್ಬಿಡಕ್ಕಲು ಅಸಂಘಟಿತ ವಲಯದ ಕೆಲಸ ಮಾಡ್ಬಿಡ ಇವತ್ತು ಕಾರ್ಮಿಕರಿಗೆ ತಿಂಗಳು ಕಟ್ಟಲೆ ದಾಳ ಸಂಪಾದನೆ ಜನ ಬದುಕೆರೆ ತಸ್ತಾರಾದ ಪುಡಗ ನಮ್ಮ ಪ್ರಧಾನಮಂತ್ರಿಗಳು 20 ಲಕ್ಷ ಕೋಟಿ ರೂಪಾಯಿದ ಪ್ಯಾಕೇಜ್ ಕೊರಿಯರು ಏರೆಗಾಲ ಈ ಕಾರ್ಮಿಕರಿಗೆ ತಿಕ್ಕಿದ್ರ ಅಂಗಡಿ ಕಾರ್ಮಿಕ ಕೆಲಸ ಅಂಗಡಿದ ಕಾರ್ಮಿಕರಿಗೆ ತಿಕ್ಕಿದ್ರ ಹೋಟೆಲ್ ಕೆಲಸ ಕಾರ್ಮಿಕರಿಗೆ ತಿಕ್ಕಿದ ಬಿಸಿ ಊಟದಕ್ಲೆಗೆ ತಿಕ್ಕಿದನ ಅಂಗನವಾಡಿ ದಕ್ಲೆಗೆ ತಿಕ್ಕಿದನ ಅತನ ಮೋಟರ್ ಬೆನ್ಪುನ ಡ್ರೈವರ್ ಕಂಡಕ್ಟರ್ ನಕ್ಲೆಗೆ ಬಸ್ ತಿಕ್ಕಿದನ ಪಿಟ್ಟರ್ ನಕ್ಲೆಗೆ ತಿಕ್ಕಿದನ ಸಾಮಿನ ದಕ್ಲೆ ತಿಕ್ಕಿದನ ಮೈಕಲ್ ಸೆಟ್ ದಕ್ಲೆ ತಿಕ್ಕಿದನ ಸ್ಟುಡಿಯೋ ದಕ್ಲೆ ತಿಕ್ಕಿದನ ಟೈಲರ್ ನಕ್ಲೆ ತಿಕ್ಕಿದನ ಏರು ದೇಟ್ ಕಷ್ಟಕ್ಕೆ ಹೊಲಗಾತೀರ ಏರು ಆಹಾರಗೂ ತೊತ್ತರಾದಿತ್ತೀರ ಅಕ್ಲೆಗೆ ಏರೆಗಲ 20 ಲಕ್ಷ ಕೋಟಿ ರೂಪಾಯಿ ಒಂಜಿ ಪೈಸೆಲ್ಲ ತಿಕ್ಕಿದ್ರೆ ಇಜ್ಜಿ ಬೊಕ್ಕಂಜಿ ಬೈಟ್ ರಿಕ್ಷಾದಕ್ಲೆ ಕೊರಿಯಾ ಅಂಕುಲು ಬಂಡೇರು 3 ಲಕ್ಷ ನಮ್ಮ ರಾಜ್ಯ ಹಿಡಿತಿನ 3 ಲಕ್ಷ ರಿಕ್ಷಾ ಡ್ರೈವರ್ನ ಹಾಕ್ಲಿಟ್ಟು ಖಾಲಿ 35,000 ಜನಕ್ಕೂ ಮಾತ್ರ ಈ ಒಂಜಿಂದು ತಿಕ್ಕದನು ಅಂಚಾದುಪ್ಪಣಗ ಸರ್ಕಾರ ಈ ಒಂಜಿ ಮಸೂದೆನು ರೈತ ಕಾರ್ಮಿಕ ದಲಿತ ಜನಸಾಮಾನ್ಯರನ್ನ ಪ್ರಜಾಪ್ರಭುತ್ವ ವಿರೋಧವಾಯಿನಂಚಿನ ಈ ಮಸೂದೆನು ಪಿರದೆಪ್ಪಡು ಪಣ್ಪರಿತಿಡು ಇನ್ನು ಆಜುರುವುದು ಸಂಘಟನೆ ನಮ್ಮ ದೇಶ ಸೇರಿದು ಇನ್ನು ಮುಸ್ಕರು ಕರೆ ಕೊಡ್ತು ಬಂದಿಲ್ಲ ಅಂಚಾದು ನಮ್ಮ ಜಿಲ್ಲೆಡು ನಮ್ಮ ಮುಸ್ಕರಗೂ ದಾಯ ಬಂತು ಪಂಡ ಬೆತೆ ಹಡಚ್ಚರಿಡು ಬೆತೆ ತಂದಿಟ್ಟು ಮಾತೆಲ್ಲ ಒಂಜಿ ನಷ್ಟೊಡಿತು ಚೇತರಿಕೆ ಆ ಒಂದು ಪೊರ್ತುಡು ಇನ್ನು ಮುಸ್ಕರನ್ನು ನಮ್ಮ ಸಾಂಕೇತಿಕವಾದ ಪ್ರತಿಭಟನೆ ಪ್ರದರ್ಶನದ ಮುಖಾಂತರ ಮುಲ್ಪ ನೇನು ನಮ್ಮ ಸಂಘಟನೆಗಳು ತೀರ್ಮಾನ ಮಾಡಿದ ಪ್ರಕಾರ ಇನಿ ಈ ಒಂಜಿ ಮುಸ್ಕರಡು ಭಾಗವಹಿಸಿದಂಚಿನ ಪೆತ್ತರಂಚಿನ ಮಾತ ಸಂಘಟನೆಗಳಿಲ್ಲ ಯಾನು ಕರ್ನಾಟಕ ಪ್ರಾಂತ ರೈತ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಸಂಗೀತ ಪರವಾದ ಅಭಿನಂದನೆ ಸಲ್ಲಿಸದೆ ಈ ಅವಕಾಶಕ್ಕಾದ ಮಾತ್ರೆಗಳ ಒಂದನೇ ಜಂಟಿ ಕಾರ್ಮಿಕ ಸಂಘಟನೆಗಳು ಮಾತಾ ಒಟ್ಟಿಗೆ ಆದ
ಈ ಒಂಜಿ ಹೋರಾಟ ಮುಸ್ಕರನು ಇಡೀ ದೇಶವ್ಯಾಪಿ ನಡಪುನ ಈ ಮುಸ್ಕರ ಇನಿ ಮಾತಾವಿಧತ ಕಾರ್ಮಿಕರನ್ನ ಸಂಘಟಿತ ಅಸಂಘಟಿತ ವಲಯಡು ಬೆನ್ಪಿನ ಮಾತಾ ಕಾರ್ಮಿಕರನ್ನಲ್ಲ ಇನಿ ಬೇಡಿಕೆ ಅದು ಇನಿ ಈ ಒಂಜಿ ವಿಷಯನು ಪತ್ತೊಂದು ಇನಿ ಮುಸ್ಕರನು ಆಚರಣೆ ಮಲ್ಪುನ ದಿನ ಅದು ಬತ್ತನು ಒಂದು ಇಂಚಿನ ಪಂಡ ಇನಿ ಭಾರತ ದೇಶ ಶಬ್ದ ಅವಡಿತ್ತನು ಈ ಭಾರತ ದೇಶಡು ಇನಿ ಜನಸಾಮಾನ್ಯರು ಇನಿ ಕೇಂದ್ರ ಸರ್ಕಾರದ ನೀತಿನ ವಿರೋಧ ಮಲ್ಪುನ ಅಂಚಿನ ಒಂಜಿ ಧೋರಣೆ ಕನೈದಿನೇದಾದ್ರ ಇನಿ ಇಡೀ ದೇಶ ಶಬ್ದ ಹೊಡಿತನು ಆ ಶಬ್ದ ಮಲ್ಪಂದಿನೇದಾದ್ರ ಇನಿ ನಮ್ಮ ಸಾಂಕೇತಿಕವಾದ ಮುಸ್ಕರ ಮಲ್ತೊಂದುಲ್ಲ ಈ ಮುಸ್ಕರನು ಇಡೀ ದೇಶಡು ನಡಪಂದುಲ್ಲೇರು ಇನ್ನು ಅಲ್ಪ ಅಲ್ಪ ಒಂಜಿ ಮೇಟೆ ರೈತರು ದೆಹಲಿಗೆ ಚಲೋ ಪೋಂದುಲ್ಲೇರು ಒಂಜಿ ಮೇಟೆ ಕಾರ್ಮಿಕರು ಅಂಚನೆ ಅಸಂಘಟಿತ ವಲಯಡು ಬೆನ್ಪಿನಾಕುಲು ಮಾತ್ರ ರಾಜ್ಯೋಡ್ಲ ಇನಿ ಪ್ರತಿಭಟನೆ ಮುಸ್ಕರನು ಹಮ್ಮಿಕೊಳ್ಳುತ್ತೇರು ಮಲ್ತೊಂದುಲ್ಲೇರು ಇನಿ ನಮ್ಮ ಜಿಲ್ಲೆಡ್ಲ ಎನ್ಮ ತಾಲೂಕುಡು ಅಲ್ಪ ಅಲ್ಪ ಮುಸ್ಕರನು ನಡತೊಂದುಂಡು ಈ ಮುಸ್ಕರನು ಬೆಂಬಲಿಸದು ಇನಿ ಮಸ್ತ್ ಜನ ನಮ್ಮ ಬಿದಾಯ್ದು ಇತ್ತೇರು ನಾಡಲ್ಲ ಇನಿ ಬೆಂಬಲಿಸದು ಉಳ್ಳೇರು ನಂಗೆ ಅಂಚಾದ ಇನಿ ನಂಗೆ ಕೊರಡಾಯಿನ ಹೆಂಚಿನ ವ್ಯವಸ್ಥೆ ಇನಿ ಕಾನೂನು ಇನಿ ಪಾತೇರ್ನಗನೆ ಚುರುಕಾದ ಮುಸ್ಕರ ಪಾತೇರ್ನಗನೆ ಪಂಡೇರು ಇನಿ 41 ಕಾನೂನು ಕಾರ್ಮಿಕ ಕಾನೂನು ತಿದ್ದುಪಡಿ ಮಲ್ತದೇರು ಇನಿ ಬೀಡಿ ಕಾರ್ಮಿಕರಾವಡು ಬಿಸಿ ಊಟ ನೌಕರರಾವಡು ಅಂಗನವಾಡಿ ಕಾರ್ಯಕರ್ತರಾವಡು ರಿಕ್ಷಾ ಚಾಲಕರಾವಡು ಅಂಚನೆ ಆಶಾ ಕಾರ್ಯಕರ್ತರಾವಡು ಅಂಚನೆ ಇನಿ ಅಂಚಿನ ಮಾತ ಸಂಘಟನೆಲು ಇನಿ ಅಸಂಘಟಿತ ವಲಯಡು ಕೆಲಸ ಮಲ್ಪೇರು ಇನಿ 1 ವರ್ಷ ಶಿಕ್ಷಣ ದ ಒಂಜಿ ನೀತಿನ ಬದಲ್ ಮಲ್ತದು 1 ವರ್ಷಡು ಬಿಸಿ ಊಟ ನೌಕರರು ಅಕ್ಲೆಗ್ ಬೇಲೆ ಎಜ್ಜಂದೆ ಅಕ್ಲೆ ಸಂಬಳ ಎಜ್ಜಂದೆ ಅಕ್ಲು ದಿನನಿತ್ಯ ಶಾಲೆಗೆ ಬಲೆ ಅಡಿಪುಲೆ ಒಚ್ಚಿಲೆ ಮಾತಾ ಪನೊಂದುಲ್ಲೇರು ಬೇಲೆ ಮಲ್ಪುಲೆ ನಿಕ್ಕುಲು ಪಂಡದು ಇನಿ ಅಕ್ಲೆಗ್ ಸಂಬಳ ಎಜ್ಜಂದೆ ಅಕ್ಲು ಇನಿ ಆ ಕೆಲಸವನ್ನು ಮಲ್ತೊಂದುಲ್ಲೇರು ಇನಿ ಬಾರಿ ಮಲ್ಲ ಹೋರಾಟ ಮಲ್ತದು ನಮ್ಮ ರಾಜ್ಯೋಡು ಬಾರಿ ಮಲ್ಲ ಹೋರಾಟ ಮಲ್ತದು ರಾಜ್ಯದ ಅಧ್ಯಕ್ಷರು ಹೋರಾಟ ಮಲ್ತದು ಶಿಕ್ಷಣ ಸಚಿವರ ಪಾತ್ರದ 93 ಕೋಟಿ ರೂಪಾಯಿ ಬಿಡುಗಡೆ ಮಲ್ತದು 3 ತಿಂಗಳ ಸಂಬಳವನ್ನು ಬಿಸಿ ಊಟ ನೌಕರರಿಗೆ ಇನ್ನು ಕೊಡ್ತೇರು ಐದು ಪಕ್ಕದ ಹಾಲ ಸುದ್ದಿಜ್ಜಿ ಇನ್ನು ಶಿಕ್ಷಣ ಎಲ್ಲೇ ಶಾಲೆ ಶುರುವಾಪುಡು ಎಲ್ಲಂಜಿ ಶಾಲೆ ಶುರುವಾಪುಡು 5 ನವೆಂಬರ್ ನಾಪುಡು ಡಿಸೆಂಬರ್ ನಾಪುಡು ನಾನು 2 ತಿಂಗಳು ಪುನಿ ಮಾರ್ಚಿ ಬರಿಯಾರೆ ಮಾರ್ಚಿ ಬಂದೇಟ ಶಾಲೆದ ಶಿಕ್ಷಣದ ನೀತಿ ಇನ್ನು ಖಾಸಗಿ ದಕ್ಲೆ ಕೊರ್ದು ಖಾಸಗಿ ದಕ್ಕಲ್ಲ ಕೊರಂದ ನಕ್ಲೆ ಆನ್ಲೈನ್ ಶಿಕ್ಷಣ ಇಜ್ಜಿ ಇಂಚಿನ ಒಂದು ವ್ಯವಸ್ಥೆನು ನಮ್ಮ ಸರ್ಕಾರ ಮಲ್ತದನು ನಮ್ಮ ಸರ್ಕಾರ ಇನಿ ಲೆಕ್ಕ ಬದ್ಧವಾದ ಇನಿ ಇಂಚಿನ ಮಲ್ಪುಣದು ಪಂಡ ಜನಸಾಮಾನ್ಯರೇನು ಕೆರ್ಪುನ ಬೇಲೇನು ಇನಿ ಮಲ್ತೊಂದುಂಡು ಅದಕ್ಕೋಸ್ಕರ ನಮ್ಮ ಇನಿ ಈ ಹೋರಾಟನು ಈ ಮುಸ್ಕರನು ಹಮ್ಮಿಕೊಳ್ಳುತ್ತಾ ಈಗಾಗಲೇ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಕರೆ ನೀಡಿರುವ ಅಖಿಲ ಭಾರತ ಮುಷ್ಕರದ ಅಂಗವಾಗಿ ನಾವು ಇವತ್ತು ಸಾಂಕೇತಿಕವಾಗಿ ಇಲ್ಲೊಂದು ಪಕ್ಷದ ಕಚೇರಿಯಿಂದ ಒಂದು ಮೆರವಣಿಗೆಯ ಮೂಲಕ ಬಂದು ನಾವು ಇವತ್ತು ಇಲ್ಲಿ ಸಾಂಕೇತಿಕ ಪ್ರತಿಭಟನಾ ಪ್ರದರ್ಶನವನ್ನು ನಡೆಸಿದ್ದೇವೆ. ಕೇಂದ್ರ ಸರ್ಕಾರದ ರೈತ, ಕಾರ್ಮಿಕ, ದಲಿತ, ಯುವಜನ, ವಿದ್ಯಾರ್ಥಿ ಜೊತೆಗೆ ಅಲ್ಪಸಂಖ್ಯಾತ ವಿರೋಧಿ ನೀತಿಗಳನ್ನು ಪ್ರತಿಭಟಿಸಿ ಇವತ್ತು ಈ ಪ್ರತಿಭಟನಾ ಸಮಾವೇಶ ನಡೀತಾ ಇದೆ. ಸರ್ಕಾರ ಆರಂಭದಲ್ಲಿ ಬಂದಾಗ ಅಭಿವೃದ್ಧಿಯ ಹೆಸರನ್ನು ಹೇಳಿ ಅಧಿಕಾರಕ್ಕೆ ಬಂದ ಸರ್ಕಾರ ಸಂಪೂರ್ಣವಾಗಿ ಜನವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದೆ. ಜಿಲ್ಲೆಯಲ್ಲೇ ನಾವು ಈ ಜನವಿರೋಧಿ ಧೋರಣೆಯ ಹಲವು ಉದಾಹರಣೆಗಳನ್ನು ನಾವು ಜಿಲ್ಲೆಯಲ್ಲಿ ಕಾಣ್ಬೋದು. ಈಗಾಗಲೇ ಮಾತಾಡಿದವರು ಹೇಳಿದರು, ಈ ಉಳ್ಳಾಲ ಮೂಲದವರಾದ ಮಂಗಳೂರು ಕ್ಷೇತ್ರದ ಸಂಸದರಾಗಿದ್ದಂಥ ಶ್ರೀನಿವಾಸ್ ಮಲ್ಯರವರು ಯಾವ ರೀತಿಯ ಅಭಿವೃದ್ಧಿಯನ್ನು ಈ ಜಿಲ್ಲೆಗೆ ತಂದುಕೊಟ್ಟಿದ್ರು ಅದನ್ನು ಸಂಪೂರ್ಣವಾಗಿ ಖಾಸಗೀಕರಣವನ್ನು ಮಾಡಿ ಅದಾನಿ ಅಂಬಾನಿ ಅಂತ ಕಂಪನಿಗಳಿಗೆ ಲಾಭ ಮಾಡಿಕೊಡುವಂಥ ಒಂದು ಷಡ್ಯಂತ್ರವನ್ನು ಇಲ್ಲಿನ ಏನು ಆಡಳಿತ ನಡೆಸುತ್ತಿರುವಂಥ ಪಕ್ಷ ಇದೆ ಅದು ವ್ಯವಸ್ಥಿತವಾಗಿ ಮಾಡಿ ಮುಗಿಸ್ತಾ ಇದೆ. ಪ್ರಬಲವಾಗಿ ಪ್ರತಿಭಟಿಸಬೇಕಾದಂಥ ವಿರೋಧ ಪಕ್ಷ ಇವತ್ತು ಕೇವಲ ವಿಮಾನ ನಿಲ್ದಾಣಕ್ಕೆ ಒಂದು ಹೆಸರಿಡಿ ಅನ್ನೋ ಒಂದು ಚಳವಳಿಗೆ ಮಾತ್ರ ಸೀಮಿತವಾಗಿದೆ. ನಾವು ಒತ್ತಾಯ ಮಾಡೋದೇನೆಂದರೆ ಹೆಸರಿಡುವುದು ಮಾತ್ರ ಅಲ್ಲ, ಆ ವಿಮಾನ ನಿಲ್ದಾಣ ಮರಳಿ ಸಾರ್ವಜನಿಕ ರಂಗದ ಉದ್ದಿಮೆಯಾಗಬೇಕು. ಅದಾನಿ ಅಂಬಾನಿಗೆ ಕೊಟ್ಟಿದ್ದೀರ ಅದನ್ನು ವಾಪಸ್ ಪಡಿಬೇಕು. ಜೊತೆಗೆ ಅಲ್ಲಿ ಕೋಟಿ ಚೆನ್ನಯ್ಯರ ಹೆಸರಿಟ್ಟು ಆ ವಿಮಾನ ನಿಲ್ದಾಣವನ್ನು ಕೋಟಿ ಚೆನ್ನಯ್ಯ ವಿಮಾನ ನಿಲ್ದಾಣ ಅಂತ ಘೋಷಣೆ ಮಾಡಬೇಕು. ಕೇವಲ ಹೆಸರನ್ನು ಇಟ್ಟು ನೀವು ಅದಾನಿ ಕೊಟ್ಟರೆ ಅಲ್ಲ, ಅಲ್ಲಿ ಚಳವಳಿಯ ಉದ್ದೇಶ ಈಡೇರೋದಿಲ್ಲ. ಇದು ಒಂದು ರೀತಿಯ ಚಳವಳಿಯನ್ನು ದಿಕ್ಕು ತಪ್ಪಿಸುವಂಥ ಚಳವಳಿ ಆಗ್ತದೆ. ನಮ್ಮ ಮುಖ್ಯ ಉದ್ದೇಶ ಆಗಬೇಕು ಆ ವಿಮಾನ ನಿಲ್ದಾಣ ಮರಳಿ ಸಾರ್ವಜನಿಕ ಉದ್ದಿಮೆ ಆಗಬೇಕು ಅನ್ನೋದು. ಜೊತೆಗೆ ಅದನ್ನು ಕೋಟಿ ಚೆನ್ನಯ್ಯ ವಿಮಾನ ನಿಲ್ದಾಣ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಹೆಸರಿಡಬೇಕು ಅನ್ನೋದು. ಕೇವಲ ನೀವು ಅಂಬಾನಿ ಅದಾನಿ ಕೊಟ್ಬಿಟ್ಟು ಹೆಸರಿಟ್ಟಿದ ತಕ್ಷಣ ನಮ್ಮ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕಾಗಿದೆ. ಇವತ್ತಿನ ಈ ಚಳವಳಿ ಯುವಜನರು ಜೊತೆಗೆ ಕಾರ್ಮಿಕ ವರ್ಗ ಸಕ್ರಿಯವಾಗಿ ಭಾಗವಹಿಸಬೇಕಾಗಿತ್ತು. ಹಲವು ರೀತಿಯ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ಈ ಸರ್ಕಾರ ಜಾರಿ ಮಾಡಿದೆ. 8 ಗಂಟೆ ಕೆಲಸ ಮಾಡಬೇಕಾದವರು 12 ಗಂಟೆ ಕೆಲಸ ಮಾಡಬೇಕು. ಲಾಭ ಪಡೆಯುವಂಥವ್ರು ಯಾರು?
ಒಂದು ಕಂಪನಿಯಲ್ಲಿ ನೀವು 1 ತಿಂಗಳು ಕೆಲಸ ಮಾಡುವಂಥವ್ರು ಇನ್ನು 20 ದಿನ ನೀವು ಕೆಲಸ ಮಾಡಿದರೆ ಆ 1 ತಿಂಗಳ ಕೆಲಸ ಪೂರ್ತಿಯಾಗುತ್ತೆ. 10 ದಿನ ರಜೆ ಕೊಟ್ಟು ಬಿಡ್ತಾನೆ, 20 ದಿನದ ಸಂಬಳ ಕೊಟ್ಟು ಬಿಡ್ತಾನೆ. ಅಲ್ಲಿಗೆ ಮುಗೀತು, ಮಾಲೀಕನ ಕೆಲಸ ಮುಗೀತು. ಆತನಿಗೆ 1 ತಿಂಗಳ ಕೆಲಸ 20 ದಿನದಲ್ಲಿ ಬಂತು. 10 ದಿನ ಕಾರ್ಮಿಕ ಕೆಲಸ ಇಲ್ಲದೆ ಮನೆಯಲ್ಲಿ ಕೂರಬೇಕಾದಂಥ ಪರಿಸ್ಥಿತಿ ಬಂತು. ಇದರ ವಿರುದ್ಧ ಧ್ವನಿ ಎತ್ತಬೇಕಾದಂಥವ್ರು ಯಾರು? ಪಿಂಚಣಿದಾರರು ಮೊನ್ನೆ ಪ್ರತಿಭಟನೆ ಮಾಡಿದರು, ಪಿಂಚಣಿ ಬರ್ತಾ ಇಲ್ಲ. ಅಂಗನವಾಡಿ ಅಕ್ಕಂದಿರಿಗೆ ಸಂಬಳ ಬರ್ತಾ ಇಲ್ಲ. ಬಿಡಿ ಕಾರ್ಮಿಕರಿಗೆ ದನಿಗಳ ಕಿರುಕುಳ ಜಾಸ್ತಿ, ಏಜೆಂಟ್ಗಳ ಕಿರುಕುಳ ಜಾಸ್ತಿ ಆಗಿದೆ, ಕಾಂಟ್ರಾಕ್ಟ್ದಾರರ ಕಿರುಕುಳ ಜಾಸ್ತಿ ಆಗಿದೆ. ಬೀಡಿಗೆ ಒಳ್ಳೆ ಎಲೆ ಕೊಡ್ತಾ ಇಲ್ಲ, ಹೊಗೆ ಸೊಪ್ಪು ಕೊಡ್ತಾ ಇಲ್ಲ. ಬೀಡಿ ತೊಗೊಂಡು ಹೋಗಿ ಇದನ್ನು ಕಟ್ ಮಾಡಿ ಸರಿ ಇಲ್ಲ ಅಂತ ಬಿಸಾಕುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇದರ ವಿರುದ್ಧ ಯಾರು ಧ್ವನಿ ಎತ್ತಬೇಕಾಗಿದೆ? ಕಾರ್ಮಿಕ ವರ್ಗ ಧ್ವನಿ ಎತ್ತದೇ ಇದ್ದರೆ ಇನ್ನೂ ಇವರ ದೌರ್ಜನ್ಯ ಮುಂದುವರಿತಾ ಹೋಗ್ತಾ ಇದೆ. ಈಗಾಗಲೇ ವಿಮಾನ ನಿಲ್ದಾಣವನ್ನು ಮಾರಾಟ ಮಾಡಿದವರು ಏನು ಬಂದರಿದೆ ಅದನ್ನು ಮಾರಾಟ ಮಾಡಲಿಕ್ಕೆ ಹೊರಟಿದ್ದಾರೆ. ಬ್ಯಾಂಕ್ಗಳನ್ನು ವಿಲೀಕರಣ ಮಾಡಿದ್ದಾರೆ. ಈ ರೀತಿ ಹಲವು ರೀತಿಯ ದೌರ್ಜನ್ಯಗಳನ್ನು ಮಾಡ್ತಾ ಇದ್ದಾರೆ. ವಿರುದ್ಧ ಪ್ರತಿಭಟಿಸಲೇಬೇಕಾಗಿದೆ. ನಾನೀಗ ಬಸ್ ನೌಕರರ ಸಂಘದ ಬಗ್ಗೆ ಮಾತಾಡ್ತಾ ವಿಷಯ ಹೇಳಿದ್ದೆ. ಕಳೆದ ಜನವರಿಯಲ್ಲಿ 2019 ಜನವರಿಯಲ್ಲಿ ಒಂದು ಪ್ರತಿಭಟನೆ ಮಾಡಿದ್ವಿ, ಅಖಿಲ ಭಾರತ ಮುಷ್ಕರ. ಅದರ ಪ್ರತಿಭಟನೆಯ ನೋಟಿಸನ್ನು ನಾವು ಒಂದು ಅಂಟಿಸ್ಲಿಕ್ಕೆ ಹೋದಾಗ ಒಬ್ಬ ಬಸ್ ನೌಕರ ಅದನ್ನು ಕಿತ್ತು ಬಿಸಾಕಿ ಎಸೆಯುವಂಥ ಒಂದು ವಿಡಿಯೋ ವೈರಲ್ ಮಾಡಿದರು. ಪ್ರತಿಭಟನೆ ನಮ್ಮ ಬೆಂಬಲ ಇಲ್ಲ ಅಂತ ನಾವು ಅವತ್ತು ಹೇಳಿದ್ವಿ. ಬಸ್ ನೌಕರರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು, ಜೊತೆಗೆ ಮಾಲೀಕರು ಬರಬೇಕು. ಯಾಕಂದರೆ ಈ ಬಸ್ ಸಂಚಾರವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಖಾಸಗಿ ಬಸ್ ಸಂಚಾರ ಇದೆ. ಇದನ್ನು ಖಾಸಗೀಕರಣ ಮಾಡುವಂಥ ಒಂದು ಕಂಪನಿಗೆ ಕೊಟ್ಟು ಖಾಸಗಿ ಬಸ್ಸುಗಳನ್ನು ಒಂದೇ ಒಂದು ಕಂಪನಿಯ ನಿಯಂತ್ರಣಕ್ಕೆ ತರುವಂಥ ಹುನ್ನಾರ ನಡೀತಾ ಇದೆ ಅಂತ ಅದು ಇವತ್ತು ಸಕಾರಗೊಳ್ತಾ ಇದೆ. ಚಲೋ ಅನ್ನುವ ಕಂಪನಿಯ ಮೂಲಕ ಇವತ್ತು ಬಸ್ಸನ್ನು ಸಂಪೂರ್ಣ ನಿಯಂತ್ರಣವನ್ನು ಒಂದು ಮಲ್ಟಿನ್ಯಾಷನಲ್ ಕಂಪನಿ ವಹಿಸಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಕ್ರಮೇಣ ನಿಮ್ಮ ಉದ್ಯೋಗಗಳು ಹೋಗುತ್ತೆ. ಈ ಬಸ್ ಚಾಲಕರ ಉದ್ಯೋಗಗಳು ಹೋಗುತ್ತೆ, ಕಂಡಕ್ಟರ್ಗಳ ಉದ್ಯೋಗ ಹೋಗುತ್ತೆ, ಮಾಲೀಕರು ಸಹ ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ. ಇವತ್ತು ಏನು ಬಂಡವಾಳ ಆಗಿ ಉಬರ್ ಓಲಾ ಟ್ಯಾಕ್ಸಿ ಎಲ್ಲ ಒಂದು ಕಾರ್ ತೊಗೊಂಡು ಉಬರ್ ಓಲಾ ನಿಯಂತ್ರಣದಲ್ಲಿ ದುಡಿತಾ ಇದ್ದಾನೋ, ಉಬರ್ ಓಲಾದವ್ರನ್ನ ನೋಡಿರ್ಬೋದು. ಹತ್ತುವವರು ನಾವು ಕಾರ್ ಬಾಡಿಗೆ ಮಾಡುವನು ಯಾರೋ ಮಧ್ಯ ಕೂತ ಒಂದು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿ ಮಧ್ಯ ಕಮಿಷನ್ ಹೊಡೆಯುವಂಥ ಕೆಲಸವನ್ನು ಮಾಡುತ್ತೆ. ಅದೇ ರೀತಿ ಬಸ್ನಲ್ಲೂ ಅದೇ ರೀತಿ ಬಂತು. ಹೀಗಾಗಿ ಕಾರ್ಮಿಕ ಕಾಯ್ದೆಗಳ ಏನು ಜಾರಿ ಇದೆ ಇದರ ಪರಿಣಾಮ ತಾತ್ಕಾಲಿಕವಾಗಿ ಸದ್ಯಕ್ಕೆ ಗೊತ್ತಾಗೋದಿಲ್ಲ. ಅವೆಲ್ಲ ಬೀರುವಂಥದ್ದು ದೂರಗಾಮಿ ಪರಿಣಾಮಗಳು. ಈ ನಿಟ್ಟಿನಲ್ಲಿ ಕಾರ್ಮಿಕ ಸಂಘಟನೆಗಳು, ಇದರಲ್ಲೇನು ಕಾರ್ಮಿಕ ಸಂಘಟನೆಗಳಲ್ಲಿ ಕೇವಲ ಏನು ಅವಿದ್ಯಾವಂತರಿರುವಂಥದ್ದಲ್ಲ, ಇಲ್ಲಿ ಶಿಕ್ಷಣ ತಜ್ಞರಿದ್ದಾರೆ, ರಾಜಕೀಯ ತಜ್ಞರಿದ್ದಾರೆ, ಆರ್ಥಿಕ ತಜ್ಞರಿದ್ದಾರೆ. ಇವರೆಲ್ಲ ಸೇರಿ ಕಾರ್ಮಿಕ ಕಾಯ್ದೆಗಳನ್ನು ಅಧ್ಯಯನ ಮಾಡಿ ಈ ಚಳವಳಿಗಳಿಗೆ ಕರೆ ಕೊಡುವಂಥದ್ದು. ಈ ನಿಟ್ಟಿನಲ್ಲಿ ಕಾರ್ಮಿಕರು ಇಂಥ ಚಳವಳಿಯಲ್ಲಿ ಪಾಲ್ಗೊಳ್ಳಬೇಕು. ಹಾಗಾದಾಗ ಮಾತ್ರ ನಾವು ಪ್ರತಿಭಟಿಸಲಿಕ್ಕೆ ಸಾಧ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ, ನಮ್ಮ ಹಕ್ಕುಗಳಿಗಾಗಿ ನಾವು ಯಾಚನೆ ಮಾಡೋದಲ್ಲ, ಬೇಡುವಂಥದ್ದಲ್ಲ, ಅದು ಹೋರಾಟ ಮಾಡೇ ಪಡಿಬೇಕು ಅಂತ. ಈ ನಿಟ್ಟಿನಲ್ಲಿ ಹೋರಾಟದ ಮೂಲಕವೇ ಇಲ್ಲಿನ ಕಾರ್ಮಿಕರಿಗೆ ಹಕ್ಕುಗಳು ಸಿಕ್ಕಿದ್ದು. ಆ ಹಕ್ಕುಗಳಿಗಾಗಿ ಹೋರಾಟ ನಿರಂತರವಾಗಿ CITU ಮಾಡ್ತದೆ, DYFI ಅದರ ಜೊತೆ ನಿಲ್ತದೆ. JCTUನ ಹೋರಾಟಗಳಿಗೂ ನಾವು ಸಾಥ್ ಕೊಡ್ತೇವೆ ಅಂತ ಹೇಳ್ತಾ ಈ ಹೋರಾಟಕ್ಕೆ ಬಂದ ನನ್ನ ಎಲ್ಲ ಕಾರ್ಮಿಕ ಬಂಧುಗಳಿಗೆ, ಇಲ್ಲಿ ಮಾತನಾಡಿದಂಥ ಕೃಷ್ಣಪ್ಪ ಸಾಲಿಯನ್ರವರಿಗೆ, ಜಯಂತ್ ನಾಯ್ಕರವರಿಗೆ, ಪದ್ಮಾವತಿ ಶೆಟ್ಟರಿಗೆ, ಈ ಪ್ರತಿಭಟನೆಯಲ್ಲಿ ಉಪಸ್ಥಿತರಿರುವಂಥ DYFIನ ಜಿಲ್ಲಾ ನಾಯಕರಾದ ರಫೀಕ್ ಅರೇಕಳರವರಿಗೆ, ಅದೇ ರೀತಿ ಜನವಾದಿ ಮಹಿಳಾ ಸಂಘಟನೆಯ ವಿಲಾಸಿನಿ ತೊಕ್ಕೊಟ್ಟು ಅವರಿಗೆ, ಕಟ್ಟಡ ಕಾರ್ಮಿಕರವರ ರೋಹಿ ಭಟ್ನಗರ್ ಅವರಿಗೆ, ಅದೇ ರೀತಿ DYFIನ ಉಳ್ಳಾಲ ವಲಯ ಕಾರ್ಯದರ್ಶಿ ಸುನೀಲ್ ತೇವ್ಲರ್ ಅವರಿಗೆ, ಬಸ್ ನೌಕರರ ಸಂಘದ ಕಾರ್ಯದರ್ಶಿ ಜಗದೀಶ್ ನಾಯ್ಕ್ ದೇರ್ಲಕಟ್ಟೆ ಅವರಿಗೆ, DYFIನ ದೇರ್ಲಕಟ್ಟೆ ಅಧ್ಯಕ್ಷರಾದಂಥ ನವಾಜ್ ಉರುಮನೆ ಅವರಿಗೆ, ಮತ್ತು ಎಲ್ಲ ನನ್ನ ಸಂಗಾತಿ ಮಿತ್ರರಿಗೆ, ಅದೇ ರೀತಿ ದಲಿತ ಹಕ್ಕುಗಳ ಸಮಿತಿ ನಾರಾಯಣ ತಲಪಾಡಿ, ಮಾಜಿ ಪುರಸಭಾ ಸದಸ್ಯರಾದಂಥ ಗೋಪಾಲ್ರವರಿಗೆ, ಮತ್ತು ನಮ್ಮ ಸಂಕೇತ್ ಕಂಪ ಮತ್ತು ಹಿರಿಯ ಮುಖಂಡರಾದಂಥ ಮಹಾಬಲ ದೆಪ್ಪಲಿಮರ್ರವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಪ್ರತಿಭಟನಾ ಪ್ರದರ್ಶನವನ್ನು ಇಲ್ಲಿಗೆ ಅಂತಿಮ ಮಾಡ್ತಾ ಇದ್ದೇವೆ, ಕೊನೆಗೊಳಿಸ್ತಾ ಇದ್ದೇವೆ. ಆದರೆ ಕಾರ್ಮಿಕರ ಹೋರಾಟ, ಈ ಸರ್ಕಾರ ಎಲ್ಲಿ ತನಕ ಈ ಜನವಿರೋಧಿ ಮಸೂದೆಗಳನ್ನು ವಾಪಸ್ ಪಡೆಯೋದಿಲ್ವೋ, ಕೋವಿಡ್ ಮರ್ಯಾದೆಯಲ್ಲಿ ಸುಗ್ರೀವಾಜ್ಞೆ ಹೆಸರಿನಲ್ಲಿ ಜಾರಿ ಮಾಡಿದ್ದು ನೀವು ಮಸೂದೆಗಳು ಎಲ್ಲಿ ತನಕ ನೀವು ಹಿಂತೆಗೆಯೋದಿಲ್ವೋ ಅಲ್ಲಿ ತನಕ ಈ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಇನ್ಕ್ಲಾಬ್ ಜಿಂದಾಬಾದ್. जिंदाबाद इनकलाब जिंदाबाद JCTU जिंदाबाद JCTU जिंदाबाद JCTU जिंदाबाद JCTU जिंदाबाद CITU जिंदाबाद CITU जिंदाबाद ರೈತ ಸಂಘ जिंदाबाद ರೈತ ಸಂಘ जिंदाबाद ಜಂಟಿ ಸಮಿತಿ जिंदाबाद ಜಂಟಿ ಸಮಿತಿ जिंदाबाद ಶ್ರಮಿಕ ಶಕ್ತಿ जिंदाबाद ಶ್ರಮಿಕ ಶಕ್ತಿ जिंदाबाद ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಗೆ ಧಿಕ್ಕಾರ ಧಿಕ್ಕಾರ ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಗೆ ಧಿಕ್ಕಾರ